ಕಾರ್ಕಳ ಉತ್ಸವದಲ್ಲಿ ಆಕರ್ಷಣೆಯ ದೀಪಾಲಂಕಾರವನ್ನು ಉದ್ಘಾಟಿಸಲಾಯಿತು. ಶಾಸಕ ಸಚಿವ ಸುನಿಲ್ ಕುಮಾರ್ ಈ ಒಂದು ದೀಪಾಲಂಕಾರವನ್ನು ಉದ್ಘಾಟಿಸಿದರು. ಕಾರ್ಕಳ ಬಸ್ ನಿಲ್ದಾಣದಲ್ಲಿ ನಡೆದ ಕಾರ್ಕಳ ಉತ್ಸವದ ವಿದ್ಯುತ್ ದೀಪಾಲಂಕಾರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಚಿವರು, ನಗರದಲ್ಲಿ 10ಕ್ಕೂ ಹೆಚ್ಚು ವಿದ್ಯುತ್ ದೀಪಗಳ ಪ್ರತಿಕೃತಿ ಅಳವಡಿಸಲಾಗಿದ್ದು, ನಗರದಲ್ಲಿ 42 ಕಿಲೋಮೀಟರ್ ದೂರದವರೆಗೆ ಅಲಂಕಾರ ಮಾಡಲಾಗಿದೆ ಎಂದರು. ಮೂಡಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯಾನ್, ಮಂಗಳೂರು ಉತ್ತರ ಶಾಸಕ ಭರತ್ ಶೆಟ್ಟಿ, ಉಡುಪಿ ಶಾಸಕ ರಘುಪತಿ ಭಟ್, ಎಂಎನ್ ರಾಜೇಂದ್ರ ಕುಮಾರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ದೀಪಾಲಂಕಾರ ಇದು ಒಂದು ನಾನು ಅನ್ಕೊಳ್ತಾನೆ. ಸುಮಾರು 42 ಕಿಲೋಮೀಟರ್ ಉದ್ದದ ದೀಪಾಲಂಕಾರವನ್ನು ಇವತ್ತು ನಾವು ಮಾಡಿದ್ದೇವೆ. 10 ಪ್ರತಿಕೃತಿಗಳು ಇಲ್ಲಿ ನಾವು ಗೋಪಾಲಕೃಷ್ಣನನ್ನ ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿ ನಾರಾಯಣ ಗುರುಗಳ ಪ್ರತಿಕೃತಿ, ಗೊಮ್ಮಟೇಶ್ವರ, ಶ್ರೀಕೃಷ್ಣ, ಪೇಜಾವರ ಶ್ರೀಗಳು, ಶ್ರೀಕೃಷ್ಣ ಯೋಗಾಸನದ ಚಿತ್ರ, ಕೋಳಿ ಅಂಕ, ಅದಕ್ಕೊಂಚ ಚಪ್ಪಾಳೆ ಹೊಡಿಬೇಕಲ್ಲ, ಕೋಳಿ ಅಂಕ, ಕಂಬಳ, ನೀರಜ್ ಚೋಪ್ರಾ, ದುರ್ಗಾದೇವಿ, ಈ ರೀತಿ 10 ಪ್ರತಿಕೃತಿಗಳಿರುವಂತ ದೀಪಾಲಂಕಾರವನ್ನ ನಗರದ ಬೇರೆ ಬೇರೆ ಭಾಗಗಳಲ್ಲಿ ಇವತ್ತು ಮಾಡಿದೆ. ಕೊಡೋರು ಯಾರು ಅಂತ ಬಂದಾಗ ಒಬ್ಬರು ದೊಡ್ಡವರು ಹೇಳ್ತಾರೆ, ನಾವು ಪ್ರತಿಯೊಬ್ಬರು ಚಿಕ್ಕವರಲ್ಲಿ ದೊಡ್ಡವರಲ್ಲಿ ಇನ್ನೊಬ್ಬರಿಗೆ ಬೆಳಕನ್ನು ಕೊಡುವ ತಾಕತ್ತಿದ್ದು. ಹಾಗಾಗಿ ಎಲ್ಲರೂ ಒಂಥರ ಮೇಣದ ಬತ್ತಿಗಳ ಥರ ನಾವು ಉರಿಬೇಕು, ಬೇರೆಯವರಿಗೂ ಬೆಳಕನ್ನು ಹಚ್ಚಿ ದಾರಿ ತೋರಿಸಬೇಕು. ಆ ರೀತಿಯಲ್ಲಿ ಬೆಳಕನ್ನು ತೋರಿಸ್ತಾ ಎಲ್ಲರ ಮನಸ್ಸು ಬೆಳಗುವ ತನಕ ನಾವು ದಾರಿದೀಪ ಆಗಬೇಕ ಅವಶ್ಯಕತೆ ಇದೆ. ಈ ಸಂದೇಶದೊಂದಿಗೆ ಇವತ್ತಿನ ವಿಶೇಷವಾದ ದೀಪಾಲಂಕಾರ ಇದು ಸುನೀಲ್ ಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ಮಾರ್ಗದರ್ಶನದಲ್ಲಿ 10 ದಿನಗಳ ಕಾಲ ನಡೆಯತಕ್ಕಂಥ ಈ ಒಂದು ಕಾರ್ಕಳೋತ್ಸವ ಬಹುಶಃ ಇನ್ನು ಇವತ್ತಿನಿಂದ 20 ತಾರೀಕಿನವರೆಗೆ ಕಾರ್ಕಳದ ಜನರಿಗೆ ಕತ್ತಲೆ ಅಥವಾ ರಾತ್ರಿ ಎಂಬುದಿಲ್ಲ, ಹಗಲಾಗಿ ಇರ್ತದೆ. ಅಂತ ಒಂದು ಶುಭವಾದಂತಹ ದೀಪಾಲಂಕಾರವನ್ನ ಇಡೀ ಕಾರ್ಕಳದ ಎಲ್ಲ ರಸ್ತೆಗಳಲ್ಲಿ ಕಮಾನನ್ನು ಹಾಕುವ ಮುಖಾಂತರ ಸರ್ಕಲ್ಗಳನ್ನು ಮತ್ತು ಇಡೀ ರಸ್ತೆ ಬೆಳಕನ್ನು ತೋರಿಸುವ ಮೂಲಕ ಇಡೀ ಕಾರ್ಕಳವೇ ಇವತ್ತು ಬೆಳಕಿನ ಕಾರ್ಕಳ ಆಗಿದೆ. ಬಹುಶಃ ಮೈಸೂರಲ್ಲಿ ಮತ್ತು ಕುದ್ರೋಳಿ ದೇವಸ್ಥಾನದ ದಸರಾ ಮಹೋತ್ಸವದಲ್ಲಿ ಇಂಥದ್ದು ನೋಡಿರ್ಬೋದು. ಇದು ಕಾರ್ಕಳಕ್ಕೆ ಪ್ರಥಮ. ಯಾಕೆಂತ ಹೇಳಿದ್ರೆ ಮಾನ್ಯ ಸುನೀಲ್ ಕುಮಾರ್ ಅವರು ನನ್ನ ಕ್ಷೇತ್ರದ ಈ ಕಾರ್ಕಳ ಕ್ಷೇತ್ರದ ಜನತೆಗೆ ಒಂದು ಒಳ್ಳೆಯ ಉತ್ಸವವನ್ನು ಕೊಡಬೇಕೆಂಬ ದೃಷ್ಟಿಯಿಂದ ಬಹಳ ದಿನಕ್ಕೊಂದೊಂದು ರೀತಿಯ 10 ದಿನಗಳ 10 ರೀತಿಯ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಇವತ್ತು ಹೆಲಿಕಾಪ್ಟರ್ ಅಲ್ಲಿ ಹೋಗುವಂತ ಭಾಗ್ಯ ಈ ಭಾಗದ ಜನರಿಗೆ ಸಿಕ್ಕಿದೆ, ಬೋಟಿಂಗ್ ಮಾಡುವಂತ ಭಾಗ್ಯ ಈ ಭಾಗದ ಜನರಿಗೆ ಸಿಕ್ಕಿದೆ. ಆ 2 ವರ್ಷಗಳ ನಂತರ ಬಹುಶಃ ಕಾರ್ಕಳದ ಈ ಪ್ರದೇಶದಲ್ಲಿ ನಮ್ಮ ಮಂತ್ರಿಗಳು, ಇಲ್ಲಿನ ಶಾಸಕರಾದಂಥ ಸುನೀಲ್ ಕುಮಾರ್ ಅವರ ಅದ್ಭುತವಾದ ಒಂದು ಯೋಜನೆ, ಅಷ್ಟೇ ಅದ್ಭುತವಾದ ಅದ್ರ ಹಿಂದಿರುವಂಥ ಅವರ ಆಲೋಚನೆ. ಅವರೊಂದಿಗೆ ಯುವ ಮೋರ್ಚಾ ಸಮಾಜದಿಂದಲೂ ಸಹ ಅವರು ಅಧ್ಯಕ್ಷರಾಗಿದ್ದಾಗ ನಾನು ಉಪಾಧ್ಯಕ್ಷರಾಗಿ ಅವರೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೆ. ಯಾವುದೇ ಸಣ್ಣ ವಿಷಯಗಳನ್ನು ಕೊಟ್ಟರು ಸಹ, ಯಾವುದೇ ಸಣ್ಣ ಕಾರ್ಯಕ್ರಮ ಇರ್ಬೋದು, ಅದ್ರ ಬಗ್ಗೆ ನಿರಂತರವಾಗಿ ಸೆಕೆಂಡ್ ಸಹ ಅದ್ರ ಬಗ್ಗೆ